ದೇಶದ ವಿವಿಧ ಭಾಗಗಳಲ್ಲಿ ಗ್ರಾಹಕರ ಜನಪ್ರಿಯತೆಯನ್ನ ಗಳಿಸಿಕೊಂಡು ಬಂದಿರುವ ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ನ ನೂತನ ಮಳಿಗೆ ಮಂಗಳೂರಿನಲ್ಲೂ ಶುಭಾರಂಭಗೊಂಡಿತು. ಮಂಗಳೂರಿನ ಪಿವಿಎಸ್ ಸರ್ಕಲ್ ಸಮೀಪದ ಕೆಆರ್ಆರ್ ರಸ್ತೆಯ ಖುಷಿ ಸದನ್ ಮಳಿಗೆಯಲ್ಲಿ ವಿದ್ಯುಕ್ತವಾಗಿ ಲಲಿತಾ ಜ್ಯುವೆಲ್ಲರಿ ಮಳಿಗೆ ಉದ್ಘಾಟನೆಗೊಂಡಿತು. ಪರಿಶುದ್ಧ ಹಾಗೂ ಉತ್ಕೃಷ್ಟ ಗುಣಮಟ್ಟದ ಚಿನ್ನ, ವಜ್ರ, ಪ್ಲಾಟಿನಂ ಮತ್ತು ಬೆಳ್ಳಿಯ ಆಭರಣಗಳಿಗೆ ಹೆಸರುವಾಸಿಯಾಗಿ ಗ್ರಾಹಕರ ಮನಗೆದ್ದಿರುವ ಜ್ಯುವೆಲ್ಲರಿ ಮಳಿಗೆ ಎಂದರೆ ಅದು ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್. ಈಗಾಗಲೇ ದೇಶದ ವಿವಿಧ ರಾಜ್ಯಗಳಲ್ಲಿ ತಮ್ಮ ಗುಣಮಟ್ಟದ ಸೇವೆಯನ್ನ ನೀಡಿ ಗ್ರಾಹಕರ ಜನಪ್ರಿಯತೆಯನ್ನ ಪಡೆದಿರುವ ಜ್ಯುವೆಲ್ಲರಿ ಮಳಿಗೆ ಇದೀಗ ಮಂಗಳೂರಿನಲ್ಲೂ ತಮ್ಮ ಸೇವೆಯನ್ನ ನೀಡಲು ಮುಂದಾಗಿದ್ದಾರೆ. ಮಂಗಳೂರಿನ ಪಿವಿಎಸ್ ಸರ್ಕಲ್ನ ಕೆಆರ್ಆರ್ ರಸ್ತೆಯಲ್ಲಿರುವ ಖುಷಿ ಸದನ್ನಲ್ಲಿ ನೂತನ ಮಳಿಗೆ ಶುಭಾರಂಭಗೊಂಡಿತು. ಲಲಿತಾ ಜ್ಯುವೆಲ್ಲರಿಯ ನೂತನ ಮಳಿಗೆಯನ್ನ ಮಂಗಳೂರಿನ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಮತ್ತು ಡಾಕ್ಟರ್ ವೈ ಭರಶೆಟ್ಟಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು, ಭಾರತ ದೇಶದಲ್ಲಿ ಬಹಳ ಅತ್ಯಧಿಕವಾಗಿ ಚಿನ್ನ, ಬೆಳ್ಳಿ, ಡೈಮಂಡ್ ಉಪಯೋಗವಾಗುವಂತಹ ನಗರ ಎಂದರೆ ಅದು ಮಂಗಳೂರು. ಮಂಗಳೂರಿನಲ್ಲಿ ಉದ್ಯಮಿಗಳು ಬಂದು ದೊಡ್ಡ ದೊಡ್ಡ ಉದ್ಯಮವನ್ನ ಪ್ರಾರಂಭಿಸ್ತಾ ಇದ್ದಾರೆ. ಮಂಗಳೂರಿನ ಜನತೆಗೆ ಶುಭ ಸುದ್ದಿ ಎಂಬಂತೆ ಚಿನ್ನಾಭರಣ ಮಳಿಗೆಗಳಲ್ಲೇ ಹೆಸರುವಾಸಿಯಾದ ಲಲಿತಾ ಜ್ಯುವೆಲ್ಲರ್ಸ್ನವರು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಪಿವಿಎಸ್ನಲ್ಲಿ ನೂತನ ಮಳಿಗೆಯನ್ನ ಪ್ರಾರಂಭಿಸಿದ್ದಾರೆ. ಸಂಪೂರ್ಣವಾಗಿ ಸುಸಜ್ಜಿತ ಹವಾನಿಯಂತ್ರಿತ ಮಳಿಗೆ ಇದಾಗಿದ್ದು ಮಂಗಳೂರಿನ ಜನತೆಗಾಗಿ ಲೋಕಾರ್ಪಣೆ ಮಾಡಿದ್ದಾರೆ ಎಂದು ಹೇಳಿದರು. ಮಂಗಳೂರಿನಲ್ಲಿ ಬಹಳ ದೊಡ್ಡ ದೊಡ್ಡ ರೀತಿಯ ಬಂಗಾರದ ಉದ್ಯಮಗಳು ಮಂಗಳೂರಿಗೆ ಬಂದು ದೊಡ್ಡ ದೊಡ್ಡ ಶೋರೂಮ್ ಅನ್ನು ತೆರೀತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಮಂಗಳೂರಿನ ಜನತೆಗೆ ಇನ್ನೊಂದು ಶುಭ ಸಂದರ್ಭ, ಸುದ್ದಿ ಏನು ಅಂತ ಹೇಳಿದ್ರೆ, ಹೆಸರುವಾಸಿಯಾಗಿರುವಂಥ ಬ್ರ್ಯಾಂಡ್ ನೇಮ್ ಲಲಿತಾ ಜ್ಯುವೆಲ್ಲರ್ಸ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್. ಇವರು ಮಂಗಳೂರಿನ ಹೃದಯ ಭಾಗವಾದಂಥ ಪಿವಿಎಸ್ ಜಂಕ್ಷನ್ ಹತ್ರ ಇರುವಂಥ ಮಧುಸೂದನ್ ಡಿ ಖುಷಿ ಇದರಲ್ಲಿ ಸಂಪೂರ್ಣ AC ಶೋರೂಮನ್ನು ಮಂಗಳೂರಿನ ಜನರಿಗೆ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಈ ಶೋರೂಮ್ನಲ್ಲಿ ಜನರಿಗೆ ತಮ್ಮ ಬೇಕಾದಂಥ ಅಗತ್ಯದ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಇವರು ಅವಕಾಶಗಳನ್ನು ಕಲ್ಪಿಸಿಕೊಟ್ಟದಲ್ಲದೆ ಈ ಸುಸಜ್ಜಿತವಾದ ಶೋರೂಮ್ನಲ್ಲಿ 150ಕ್ಕೂ ಹೆಚ್ಚು ಜನ ಅನುಭವಿ ಕೆಲಸದವರು ತಮ್ಮ ಸೇವೆಯನ್ನು ಸಲ್ಲಿಸಿ ಮಂಗಳೂರಿನ ಜನರಿಗೆ ತೃಪ್ತಿಯನ್ನು ಕೊಡುವಂಥ ದೃಷ್ಟಿಯಲ್ಲಿ ತಮ್ಮ ಪ್ರಯತ್ನಗಳನ್ನು ಮಾಡ್ತಾರೆ. ಬಂಗಾರದ ಉದ್ಯಮ ಇವತ್ತು ಭಾಳ ದೊಡ್ಡ ಕಾಂಪಿಟೇಷನ್ ಇದೆ. ಆದರೂ ಕೂಡ ಇವರು ಮಂಗಳೂರಿನ ನಗರದಲ್ಲಿ ಆಯ್ಕೆ ಮಾಡಿ ಮಂಗಳೂರಿನ ನಗರಕ್ಕೆ ಬಂದು ಒಂದು ದೊಡ್ಡ ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಕ್ಕಾಗಿ ಲಲಿತಾ ಸಂಸ್ಥೆಯವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು. ಅನಂತರ ಶಾಸಕ ಡಾಕ್ಟರ್ ವೈ ಭರಶೆಟ್ಟಿಯವರು ಮಾತನಾಡಿ, ಮಂಗಳೂರಿನಲ್ಲಿ ಲಲಿತಾ ಜ್ಯುವೆಲ್ಲರಿ ಮಳಿಗೆ ಉದ್ಘಾಟನೆಗೊಂಡಿದೆ. ಗ್ರಾಹಕರ ಮನಗೊಪ್ಪುವ ಆಭರಣಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯವಿದ್ದು ಇದರಿಂದ ಗ್ರಾಹಕರಿಗೆ ಅನುಕೂಲವಾಗಲಿದೆ. ಈ ಮಳಿಗೆಯು ಮುಂದಿನ ದಿನಗಳಲ್ಲಿ ಜನತೆಗೆ ಉತ್ತಮ ಸೇವೆಯನ್ನ ನೀಡಲಿ ಎಂದು ಶುಭ ಹಾರೈಸಿದರು. ಇವತ್ತು ಲಲಿತಾ ಜ್ಯುವೆಲ್ಲರಿ ಏನಿದೆ ಅವರು ಓಪನ್ ಮಾಡ್ತಾ ಇದ್ದಾರೆ. ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಬ್ರಾಂಚ್ ಇದ್ದರೂ ಸಹ ಇಲ್ಲಿ ಮಂಗಳೂರಿನಲ್ಲಿ ಮೊದಲ ಬಾರಿ ಓಪನ್ ಮಾಡ್ತಾ ಇದ್ದಾರೆ. ಅವರ ಮಂಗಳೂರಿನವರಿಗೆ ಒಳ್ಳೆಯ ವಿಷಯ ಯಾಕಂತ ಹೇಳಿದ್ರೆ, ಇವರು ಕೊಡುವಂಥ ರೇಟ್ಸ್ ಏನಿದೆ, ಕೊಡುವಂಥ ಯಾವ ರೇಟಲ್ಲಿ ಗ್ರಾಹಕರಿಗೆ ಮಾರ್ತಾರೆ, ಅವ್ರದ್ದೊಂದು ಚಾಲೆಂಜ್ ಉಂಟು. ನಾವು ಎಲ್ಲಿ ಸಹ ಈ ರೇಟನ್ನು ನೀವು ಕಂಪೇರ್ ಮಾಡಿದರೆ ನಮ್ಮದು ಆ ರೇಟಿಗಿಂತ ಹೊರಗಡೆ ಏನು ಸಿಗ್ತದೆ ಅದಕ್ಕಿಂತ ಕಮ್ಮಿ ಉಂಟು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಜನರಿಗೆ ಸಹ. ಅವರ ವತಿಯಿಂದ ಒಳ್ಳೆಯ ಒಂದು ಸರ್ವಿಸ್ ಇರ್ಬೋದು, ಒಳ್ಳೆಯ ಗುಣಮಟ್ಟದ ಜ್ಯುವೆಲ್ರಿಗಳಿರ್ಬೋದು ಮಂಗಳೂರಿನ ಜನರಿಗೆ ತಲುಪುವಂತಾಗಲಿ. ಅವರ ಬ್ರ್ಯಾಂಡ್ ನೇಮ್ ಏನಿದೆ ಎಲ್ಲ ಕಡೆಗಳಲ್ಲಿ 34 ಬ್ರ್ಯಾಂಚ್ಗಳನ್ನು ಹೊಂದಿರುವಂಥ ದೊಡ್ಡದಾದ ಒಂದು ಸಂಸ್ಥೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಮಂಗಳೂರಿನ ಪ್ರದೇಶದಲ್ಲಿ ಇದನ್ನು ಓಪನ್ ಮಾಡಿದ್ದಾರೆ. ಅವರಿಗೆ ಸಕ್ಸಸ್ಸು ಸಿಗಲಿ, ಜನರಿಗೆ ಸಹ ಒಳ್ಳೆಯ ಸರ್ವಿಸ್ಸು ಅವರಿಗೆ ಸಿಗಲಿ. ಗುಣಮಟ್ಟದ ಚಿನ್ನ ಮತ್ತು ಆಭರಣಗಳು ಏನಿದೆ, ಒಳ್ಳೆ ಗುಣಮಟ್ಟದ ಆಭರಣಗಳು ಮಂಗಳೂರಿನ ಜನತೆಗೆ ಸಿಗುವಂತಾಗಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಲಲಿತಾ ಜ್ಯುವೆಲ್ಲರಿಯ ಮಂಗಳೂರಿನ ಇನ್ಚಾರ್ಜ್ ಅನಿಲ್ ಕುಮಾರ್ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಇದು 4ನೇ ಶೋರೂಮ್ ಆಗಿದ್ದು ಭಾರತದಲ್ಲಿ 31ನೇ ಚಿನ್ನಾಭರಣ ಮಳಿಗೆಯಾಗಿದೆ.
ಕರ್ನಾಟಕದಲ್ಲಿ ಇದೇ ದಿನ 2 ಶೋರೂಮ್ಗಳು ಉದ್ಘಾಟನೆಗೊಂಡಿವೆ. ಲಲಿತಾ ಜ್ಯುವೆಲರಿಯಲ್ಲಿ ವೇಸ್ಟೇಜ್ ಕಡಿಮೆಯಾಗಿದ್ದು ಉತ್ತಮ ಗುಣಮಟ್ಟದ ಚಿನ್ನಾಭರಣಗಳು ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಎಂದು ಹೇಳಿದರು. ಟೋಟಲ್ ಆಗಿ ನಮ್ಮ ಎಂಟೈರ್ ಇಂಡಿಯಾದಲ್ಲಿ 31ನೇ ಶೋರೂಮ್ ಇವತ್ತು ಪ್ರಾರಂಭವಾಗಿದೆ. ಇದರಲ್ಲಿ ಇವತ್ತು ಇನ್ನೂ ಒಂದು ಖುಷಿ ಮಾತೇನು ಅಂದರೆ ಕರ್ನಾಟಕದಲ್ಲಿ 2 ಶೋರೂಮ್ ಒಟ್ಟಿಗೆ ಓಪನ್ ಆಗ್ತಿದೆ. ಇಲ್ಲೊಂದು ಮಂಗಳೂರಲ್ಲೊಂದು, ಮತ್ತೊಂದು ಬ್ಯಾಂಗ್ಳೂರು ಮಾರತಳ್ಳಿಲಿ, ಮೂರನೇದೊಂದು ಆಂಧ್ರ ಪ್ರದೇಶಲ್ಲಿ ವಿಜಯನಗರಂ ಅಂತ ಇದೆ, ಅಲ್ಲೂ ಓಪನ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಏನು ಅಂದರೆ ನೀವು ಎಲ್ಲೇ ವಿಚಾರಿಸಿದ್ರು ಕೂಡ ನಮ್ಮ ವೇಸ್ಟೇಜ್ ಕಮ್ಮಿ ಅಂತ ನಿಮಗೆ ತಿಳಿದು ಬರುತ್ತೆ. ನಿಮ್ಗೆ ಎಲ್ಲಿ ಕಮ್ಮಿ ಸಿಗುತ್ತೋ, ಎಲ್ಲಿ ಪ್ಯೂರಿಟಿ ಕರೆಕ್ಟಾಗಿರುತ್ತೋ ಅಲ್ಲಿ ಖಂಡಿತ ತೊಗೊಳ್ಳಿ. ನಮ್ಮಲ್ಲಿ ಇವತ್ತು ಆಫರ್ ಬಂದು ಪ್ರತಿಯೊಂದು ಜ್ಯುವೆಲ್ರಿ ನೀವೇನೇ ಪರ್ಚೇಸ್ ಮಾಡಿದ್ರು ನಿಮಗೆ 2% ಆಫರ್ ಡಿಸ್ಕೌಂಟಲ್ಲಿದೆ. ಪ್ಲಸ್ ಡೈಮಂಡ್ ಕೂಡ 43,000 ಪರ್ ಕ್ಯಾರೆಟ್ EF/VVS 1 ಕ್ಲಾರಿಟಿ ನಾವೇನು ಹೇಳ್ತೀವಿ ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್ ಕೊಡ್ತೇವೆ. ಸಿಲ್ವರು ಕೂಡ ನಮ್ಮಲ್ಲಿ ನಿಮಗೆ ಎಲ್ಲ ವೆರೈಟಿ ಸಿಗುತ್ತೆ. ಲಕ್ಷಾಂತರ ಡಿಸೈನ್ಗಳಿದೆ. ನಿಮಗೆ ನಮ್ಮಲ್ಲಿರುವಂಥ ಡಿಸೈನು ಸಪೋಸು ಇನ್ನೂ ಬೇರೆ ಡಿಸೈನ್ಸ್ ಇದೆ ಅಂದರೆ ಆರ್ಡ್ರ್ ಕೊಟ್ಟು ಕೂಡ ತೊಗೊಂಡು ಮಾಡ್ಬೋದು. ಪ್ಲಸ್ ಸ್ಕೀಮ್ಸ್ ಇದೆ. ಪ್ರತಿ 11 ತಿಂಗಳು ನೀವು ಸ್ಕೀಮು ಒಂದು ಕಸ್ಟಮರ್ ಪೇ ಮಾಡಿದ್ರೆ 1 ತಿಂಗಳು ಬೋನಸ್ ಕೊಡ್ತೀವಿ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ UT ಖಾದರ್, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ್ ಹಾಗೂ ಸ್ಥಳೀಯ ಪಾಲಿಕೆಯ ಜನಪ್ರತಿನಿಧಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ದಕ್ಷಿಣ ಭಾರತ ಮತ್ತು ಕರ್ನಾಟಕದ ಗ್ರಾಹಕರಿಗೆ ಅನುಕೂಲವಾಗುವಂತೆ ಮಂಗಳೂರಿನಲ್ಲಿ ಲಲಿತಾ ಜ್ಯುವೆಲರಿ ಶೋರೂಮ್ ಉದ್ಘಾಟನೆಗೊಂಡಿದೆ. ಎಲ್ಲಾ ಪ್ರದೇಶದ ಜನರು ನ್ಯಾಯಸಮ್ಮತ ಬೆಲೆಯಲ್ಲಿ ಆಭರಣಗಳನ್ನು ಖರೀದಿಸುವ ಸೌಲಭ್ಯವನ್ನ ಇಲ್ಲಿ ಕಲ್ಪಿಸಲಾಗಿದೆ. ಇನ್ನು ವಜ್ರಾಭರಣಗಳು 1 ಕ್ಯಾರೆಟ್ಗೆ 3,000 ರೂಪಾಯಿ ಕಡಿಮೆ ಬೆಲೆಗೆ ಸಿಗಲಿದೆ. ಚಿನ್ನದ ಆಭರಣಗಳ ಮೇಲೆ ಮಾರುಕಟ್ಟೆಯಲ್ಲಿ ವೇಸ್ಟೇಜ್ ಅತಿ ಕಡಿಮೆಗಿದ್ದು ಲಕ್ಷೋಪಲಕ್ಷ ಡಿಸೈನ್ಗಳು ಈ ಜ್ಯುವೆಲರಿಯಲ್ಲಿ ಲಭ್ಯವಿದೆ. 100% ಗುಣಮಟ್ಟದ BSI ಹಾಲ್ಮಾರ್ಕ್ ಹೊಂದಿರುವ ಆಭರಣಗಳು ಲಲಿತಾ ಜ್ಯುವೆಲರಿಯಲ್ಲಿ ಲಭ್ಯವಿದೆ. 90% ಬೆಳ್ಳಿ ವಸ್ತುಗಳಿಗೆ ಮಜೂರಿ ಮತ್ತು ವೇಸ್ಟೇಜ್ ಇಲ್ಲ. ಇನ್ನು 11 ತಿಂಗಳ ಆಭರಣ ಖರೀದಿ ಯೋಜನೆ ಹಾಗೂ ಅಡ್ವಾನ್ಸ್ ಆಭರಣಗಳ ಬುಕ್ಕಿಂಗ್ ಯೋಜನೆಯ ಸೌಲಭ್ಯವು ಲಲಿತಾ ಜ್ಯುವೆಲರಿಯಲ್ಲಿದೆ. ಮಂಗಳೂರಿನ ಗ್ರಾಹಕರು ಮಳಿಗೆಗೆ ಭೇಟಿ ನೀಡಿ ತಮಗಿಷ್ಟವಾದ ಆಭರಣಗಳನ್ನು ಇಂದೇ ಖರೀದಿಸಬಹುದು. ಶರಸಾನ್ಯಾನ್, V4 News 24/7 ಮಂಗಳೂರು.